2 ಲಕ್ಷ ಕೊಡ್ತಾರೆ ಬಂಡಿ ಹಾಕಿನಿ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಏನು ಅಂದರೆ, ನಾನು ಗುಬ್ಬಿ ತಾಲೂಕು ದೊಡ್ಡಕೊಂಡ್ಲಿ ಇಂಥ ನಂದೀಶ್ ಅಂತ ಮಾತಾಡೋದು. ಈ 20 ವರ್ಷದಿಂದ MLA ವಾಸಣ್ಣರು ಫಸ್ಟ್ ಟೈಮ್ MLA ಆದಾಗ ಕೊಂಡ್ಲಿ ಒಂದು ಫಂಕ್ಷನಿಗೆ ಬಂದಿದ್ದರು. ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿದೆ. ನಿನಗೊಂದು ಕಾಯಿನ್ ಬೋತು ಒಂದು ಅಂಗಡಿ ಮಾಡಿಕೊಡ್ತೀನಿ ಅಂತ ಅವತ್ತು ನನಗೆ ಹೇಳಿದರು. 20 ವರ್ಷದಿಂದ ಗೆಲ್ತವ್ರೆ, ಇವತ್ತುವರೆಗೂ ಒಂದು ಅಂಗಡಿ ಇಲ್ಲ, ಒಂದು ಕಾಯಿನ್ ಬೋತಿಲ್ಲ. ತಿರ್ಗಾಡಕ್ಕೊಂದು ನನಗೆ ಸೈಕಲ್ನೇ ಕೊಟ್ಟಿಲ್ಲ ವಾಸಣ್ಣರು. ಅವ್ರು 20 ಸಲ MLA ಆಗಿದ್ದಾರೆ. ನಾನು ವರ್ಷ ಹೋಗಿ ಅರ್ಜಿ ಕೊಡ್ತಾನೆ ಇರ್ತೀನಿ. ಅವ್ರು ಯಾಕೆ ನನಗೆ ಹೆಲ್ಪ್ ಮಾಡೋಕ್ಕೆ ಕಾಣ್ತಾ ಇಲ್ಲ. ಹೋದ ವರ್ಷ ಪ್ರಗತಿ ಟಿ ವಿಲಿ ಒಂದು ಪ್ರೋಗ್ರಾಮ್ ಮಾಡ್ಯಾರು. ನಮ್ಮ ತುಮಕೂರು ಜಿಲ್ಲೆ ಜನತೆಗೆ ಯಾವ್ದಾದ್ರು ಕಷ್ಟ ಇದ್ರೆ ನನ್ನ ಹತ್ರ ಹೇಳ್ಕೊಳ್ರಿ, ಪರಿಹಾರ ಮಾಡ್ತೀನಿ ಅಂತ. ಆ ಕಾರ್ಯಕ್ರಮಕ್ಕೆ ನಾನು ಕಾಲ್ ಮಾಡಿ, ಏನಣ್ಣ ನೀವು ಫಸ್ಟ್ ಟೈಮ್ ಗೆದ್ದಾಗ ಅಂಗಡಿ ಮಾಡಿಕೊಡ್ತೀನಿ ಅಂತ ಹೇಳಿರಿ, ಇನ್ನೂ ಅಂಗಡಿ ಮಾಡಿಕೊಟ್ಟಿಲ್ಲ ಅಂತ ನಾನು ಕೇಳಿದಾಗ, ಸೋಮವಾರ ಗುಬ್ಬಿ ಬಂದು ಅರ್ಜಿ ಹಾಕೊಂಡು ಮಾಡಿಕೊಡ್ತೀನಿ ಅಂತ ಹೇಳಿರಿ. ನಾನು ಇಲ್ಲಿಂದ 800 ರೂಪಾಯಿ ಕೊಟ್ಟು ಆಟ ಮಾಡ್ಕೊಂಡು ಒಂದು ಅರ್ಜಿ ಹಾಕಿದ್ದೀನಿ. ಆ ಅರ್ಜಿ ನನ್ನ ಹತ್ರ ಐತೆ, ಇದೇ ಅರ್ಜಿ. ನಾನು ಅರ್ಜಿ ಹಾಕಿ 1 ವರ್ಷ ಆಯಿತು. 26ನೇ ತಾರೀಕು 7ನೇ ತಿಂಗಳು 2021ನೇ ತಾರೀಕಲ್ಲಿ 2021 ಇಸ್ವಿಲಿ ನಾನು ಅರ್ಜಿ ಹಾಕಿದ್ದು. ಇದರಲ್ಲಿ 2022 ವರ್ಷದ ಮೇಲೆ 1 ವರ್ಷದ ಮೇಲೆ 3 ತಿಂಗಳಾಯ್ತು. ಇನ್ನು ಅರ್ಜಿಗೆ ಯಾವುದೇ ರೀತಿ ಆನ್ಸರ್ ಸಿಕ್ಕಿಲ್ಲ. ಫೋನ್ ಮಾಡಿದರೆ ಫೋನ ಬಿಸಿ ಮಾಡ್ತಾರೆ, ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. 2018ರಲ್ಲಿ ವಾಸಣ್ಣರು ಓಟ್ ಕೇಳೋಕ್ಕೆ ಅಂತ ನಮ್ಮ ಮನೆ ತಗೊಂಡ್ರು. ನಾನು ವಾಸಣ್ಣರನ್ನ ಬೈದು ಕಳಿಸಿದ್ದೆ. ಇಷ್ಟು ವರ್ಷದಿಂದ ಗೆಲ್ತಾ ಇದ್ದಾರಲ್ಲ, ನನಗೇನಾರ ನನಗೆ ತಿರ್ಗಾಡಕ್ಕೆ ಸೈಕಲ್ ಕೊಟ್ಟಿದ್ದೀರಾ, ನನಗೆ ಹೆಲ್ಪ್ ಮಾಡಿದ್ದೀರಾ, ಅಂಗಡಿ ಮಾಡಿಕೊಡ್ತೀನಿ ಅಂದರೆ ಕೊಟ್ಟಿದ್ದೀರಾ ಅಂತ ಕೇಳಿದೆ, ಬೈದೆ. ಆ ಬೈದಿದ್ದಕ್ಕೆ ಏನೋ ಗೊತ್ತಿಲ್ಲ, ನನಗೆ ಅವ್ರು ಯಾವ ಹೆಲ್ಪ್ ಮಾಡ್ತಾಯಿಲ್ಲ. ಅವ್ರು ಮಾಡೋದು ಬೇಡ. ಈ ವಿಡಿಯೋ ಮಾಡ್ತಾ ಇರೋದು ಯಾಕಪ್ಪ ಅಂದರೆ, ಈ ವಿಡಿಯೋನ HD ಕುಮಾರಣ್ಣವ್ರಿಗೆ ನಾನು ಕಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ನನ್ನ ವಿಷಯಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಅವರು ಅರ್ಜಿ ಹಾಕಿರೋ ಹೆಲ್ಪ್ ಮಾಡಿಲ್ಲ ಅಂತ ನಾನು ನನ್ನ ವಿಷಯ ಹೇಳ್ತಾ ಇಲ್ಲ. ನಮ್ಮ ಕೊಂಡ್ಲಿಲಿ ಯಾವುದೇ ಆಗಲಿ ಅಭಿವೃದ್ಧಿ ಮಾಡಿಲ್ಲ. ಒಂದು ರೋಡಿನ ವ್ಯವಸ್ಥೆ ಸರಿಯಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಸರಿಯಿಲ್ಲ. ನಮ್ಮ ಕೊಂಡ್ಲಿಗೆ ಅವ್ರು ಯಾವುದೇ ಥರ ಅಭಿವೃದ್ಧಿ ಮಾಡಿಲ್ಲ. ಈಗ ಒಂದು 5 ತಿಂಗಳ ಹಿಂದೆ ಕಾಂಕ್ರೀಟ್ ರೋಡಿಗೆ ಗುದ್ಲಿ ಪೂಜೆ ಮಾಡಕ್ಕೆ ಬಂದಿದ್ದರು. ಗುದ್ಲಿ ಪೂಜೆಗೆ ಅಂತ ವಾಸಣ್ಣರು ಬಂದಿದ್ದರು. ಅವತ್ತು ನಾನು ನಮ್ಮ ಕಡೆ ರೋಡ್ನ ಮಾಡ್ಸೋಣ ತೋರಿಸೋಣ ಅಂತ ನಾನು ಅಲ್ಲಿ ರೋಡಲ್ಲಿ ಸೇತುವೆ ಐತಿ, ಆ ಸೇತುವೆ ಹತ್ರ ಕೂತಿದ್ದೆ. ಬರಲಿ ಕಾರ್ನಿಸ್ ಕೇಳೋಣ, ತೋರಿಸೋಣ ನಮ್ಮ ರೋಡ ಅಂತ ಬಂದರು. ನಾನು ಕೈ ಮುಕ್ಕೊಂಡು ನಮಸ್ತೆ ಅಣ್ಣ ಅಂತೆಲ್ಲ ಇದ್ದೀನಿ. ಅವ್ರು ಕಾರ್ ನಿಲ್ಲಿಸ್ದಂಗೆ ಹೋಗ್ಯಾಬಿಟ್ರು. ನೋಡಿ ಬನ್ನಿ, ನಮ್ಮ ಕಡೆ ರೋಡ್ ನೋಡಿ ಬನ್ನಿ, ನಾನು ಬೆಳಗ್ಗೆ ಅಂತೂ ಓಡಾಡೋ ರೋಡ್ ಹೆಂಗೆ ಐತಿ ಅಂತ ನೋಡಿ ಬನ್ನಿ. ಓಡಾಡಿ ನನ್ನ ಕೈಯೆಲ್ಲ ಜೆಟ್ಟು ಬಂದು ತಿರುಗಾಡೋಕ್ಕಾಗಲ್ಲ. ಅಷ್ಟು ರೋಡು ನಮ್ಮ ಕಡೆ ಅಷ್ಟೊಂದು ಕೆಟ್ಟದಾಗಿದೆ. ನಮ್ಮ ಕೊಂಡ್ಲಿಲಿ ಯಾವ ಅಭಿವೃದ್ಧಿ ಮಾಡಿಲ್ಲ ಅವರು. ಅವ್ರಿಗೆ ಬೇಕಾಗಿತ್ತಕ್ಕೆ ಅಲ್ಲಿಗೆ ಮಾತ್ರ ಅವರು ರೋಡ್ ಮಾಡಿದ್ರಿ. ನಮ್ಮ ಕಡೆಗೆ ಯಾವ ರೋಡ್ ಮಾಡಿಲ್ಲ. ನಮ್ಮ ಕೊಂಡ್ಲಿ ಅವರು ಅಭಿವೃದ್ಧಿನೂ ಮಾಡಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ.